ಕಾಡು ಪ್ರಾಣಿಗಳು ಆಹಾರವನ್ನು ಅರಸಿಕೊಂಡು ನಾಡಿಗೆ ಬರುವುದು ಇತ್ತೀಚಿನ ದಿನಗಳಲ್ಲಿ ಮಾಮೂಲಾಗಿದೆ. ಜಿಂಕೆ, ಕರಡಿ, ತೋಳ, ಹುಲಿ, ಚಿರತೆ, ಆನೆ ಹೀಗೆ ಹಲವು ಪ್ರಾಣಿಗಳು ನಾಡಿನೊಳಗೆ ನುಗ್ಗಿದ ಹಲವು ನಿದರ್ಶನಗಳನ್ನು ನಾವು ಕಂಡಿದ್ದೇವೆ. ಆದರೆ ಕೆಲವು ದಿನಗಳ ಹಿಂದೆ ಸಿಂಹವೊಂದು ನಾಡಿನಲ್ಲಿ ಕಾಣಿಸಿಕೊಂಡಿದ್ದು ಆತಂಕ ಸೃಷ್ಟಿಸಿದೆ. ನಯರಾ ಪೆಟ್ರೋಲ್ ಪಂಪ್ ಬಳಿ ನಡುರಾತ್ರಿ ಸಿಂಹವೊಂದು ಅಡ್ಡಾಡಿದ ದೃಶ್ಯ ವೈರಲ್ ಆಗಿದೆ. ಆದರೆ ಖಚಿತವಾಗಿ ಯಾವ ನಯರಾ ಪೆಟ್ರೋಲ್ ಬಂಕ್ ಅನ್ನೋದು ಮಾತ್ರ ಇನ್ನೂ ದೃಢಪಟ್ಟಿಲ್ಲ. ನಯರಾ ಪೆಟ್ರೋಲ್ ಬಂಕ್ಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಕಾರ್ಯಾಚರಿಸುತ್ತಿವೆ. ಆದರೆ ಇದು ಎಲ್ಲಿಯ ಪೆಟ್ರೋಲ್ ಬಂಕ್ ಅನ್ನೋದು ಗೊತ್ತಾಗುತ್ತಿಲ್ಲ. ಆದರೆ ಪೆಟ್ರೋಲ್ ಪಂಪ್ನ ಮೇಲ್ಭಾಗದಲ್ಲಿ ಬರೆದಿರುವ ಹೆಸರಿನಿಂದ ಇಂತಹ ಪೆಟ್ರೋಲ್ ಪಂಪ್ ಬಳಿ ಸಿಂಹವೊಂದು ಅಡ್ಡಾಡಿದೆ ಎಂದು ಗೊತ್ತಾಗಿದೆ. ಆದರೆ ಯಾವುದೇ ಪೆಟ್ರೋಲ್ ಬಂಕ್ನ ಮಾಲಕರಾಗಲಿ ಅಥವಾ ಅರಣ್ಯಾಧಿಕಾರಿಗಳಾಗಲಿ ಸ್ಥಳೀಯರಾಗಲಿ ಸಿಂಹವೊಂದು ಅಡ್ಡಾಡಿದ ಬಗ್ಗೆ ಇನ್ನೂ ಸುದ್ದಿ ಮಾಡಿಲ್ಲ. ಹೀಗಾಗಿ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಒಟ್ಟಿನಲ್ಲಿ ಸಿಂಹವೊಂದು ಗಾಂಭೀರ್ಯ ನಡಿಗೆಯಲ್ಲಿ ತನ್ನದೇ ಗತ್ತಿನಿಂದ ಅಡ್ಡಾಡಿದ್ದಂತೂ ಮಾತ್ರ ಸತ್ಯ.